ಕೇಂದ್ರ ಸರ್ಕಾರವು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲು ತಿರಸ್ಕರಿಸಿದೆ ಎನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ದಕ್ಷಿಣ ಕನ್ನಡ ಜಿಲ್ಲೆ ಸ್ಥಿತ ಮಂಗಳೂರಿನಲ್ಲಿ ಕೆಲವು ಸಂಘಟನೆಗಳು ಕುದ್ರೋಳಿ ಕ್ಷೇತ್ರಕ್ಕೆ ಮೆರವಣಿಗೆಯಲ್ಲಿ ಹೊರಟಿವೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯು ಬೆಂಬಲವನ್ನ ಕೊಡುತ್ತದೆ. ಆದರೆ ನಿಮ್ಮ ಈ ಮೆರವಣಿಗೆ ಪಕ್ಷಾತೀತವಾಗಿ ನಡೆಯಲಿ ಎಂದು ರಾಜ್ಯ ಕಿಯೋನಿಕ್ಸ್ ಅಧ್ಯಕ್ಷ ಬಿಜೆಪಿಯ ನಾಯಕ ಹರಿಕೃಷ್ಣ ಬಂಟ್ವಾಳ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಈ ಹಿಂದೆ ನಾರಾಯಣ ಗುರುಗಳ ಬಗ್ಗೆ ಅವಹೇಳನ ಮಾಡಿದ ಕಾಂಗ್ರೆಸ್ಸಿನ ಕೆಲವು ನಾಯಕರು ಇಂದು ಏಕಾಏಕಿ ಗುರುಗಳ ಮೇಲೆ ಅಪಾರವಾದ ಪ್ರೀತಿಯನ್ನ ತೋರಿಸುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದಿನೇಶ್ ಅಮೀನ್ ಮಟ್ಟು ಮೊದಲಾದವರು ನಾರಾಯಣ ಗುರುಗಳನ್ನ ನಿಂದಿಸಿದಾಗ ಅಂದು ಚಕಾರ ಎತ್ತದ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರು ಇಂದು ಮಾತನಾಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು. ಜನಾರ್ದನ ಪೂಜಾರಿ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಆದರೆ ಇವರನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ಸಿಗರು ರಾಜಕೀಯ ಮಾಡುವುದನ್ನ ಬಿಡಲಿ ಎಂದರು. ನಾಡಿದ್ದು ನಡೆಯುವ ಮೆರವಣಿಗೆ ಜಾತಿ ಭೇದರಹಿತವಾಗಿ ನಡೆಯಲಿ ಎಂದರು. ಕಟ್ಟಿದಂತ ಏಕೈಕ ದೇವಸ್ಥಾನ ಕುದ್ರೋಳಿ, ಅದು ಗೋರಿ ಹೇಗಾಗುತ್ತೆ? ಒಂದು ವೇಳೆ ಬಿಜೆಪಿಯವರು ಹೇಳಿದ್ರೆ ಏನ್ ಮಾಡ್ತಿದ್ರು? ಇವರು ಇಡೀ ಡಂಗುರ ಸಾರಿಸಿದ್ರು. ನಾವು ಹೇಳಿಲ್ಲ, ನಾನು ಖಂಡಿಸಿದ್ದೇನೆ ಸ್ವತಃ. ಪೂಜಾರಿ ಅವರು ಆ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಈಗ ಅವರು ಮುಖ್ಯ ಆಗಿದ್ದಾರೆ. ಈಗ ಅವರಿಗೆ ನಾರಾಯಣ ಗುರುಗಳನ್ನ ಸಿದ್ದರಾಮಯ್ಯವರು ಸ್ಮರಿಸ್ತಾರ, ಪರಮೇಶ್ವರರು ಸ್ಮರಿಸ್ತಾರ, ರಮಾನಾಥರೇ ಆಗಲಿ, ಐವನ್ ಆಗಲಿ, ಯುಟಿ ಖಾದರ್ ಆಗಲಿ ಸ್ಮರಿಸ್ತಾರ? ಇಲ್ಲಲ್ಲ. ಇವತ್ತು ನೀವು ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿನಾಲು ಏಕಾತ್ಮತಾ ಸ್ತೋತ್ರದಲ್ಲಿ ನಾರಾಯಣ ಗುರುಗಳನ್ನು ಸ್ಮರಿಸ್ತಾ ಇದ್ದಾರೆ. ಇವತ್ತು ನಾನು ನೋಡಿದೆ ಪೂಜಾರಿ ಟ್ಯಾಬ್ಲೋ ಮೆರವಣಿಗೆ ಬೆಂಬಲಿಸಿ ಪೂಜಾರಿ ಜನಾರ್ದನ್ ಪೂಜಾರಿಯವರೇ, ನಿಮ್ಮ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಬೆಂಬಲ ಕೊಡ್ತದೆ. ಆದರೆ ನಿಮ್ಮ ಹೋರಾಟದ ಹಿಂದೆ ಕಾಂಗ್ರೆಸ್ ಪತಾಕೆ ಹಾರಬಾರದು. ನಿಮ್ಮ ಹಿಂದೆ ನಾರಾಯಣ ಗುರುನ ಹಳದಿ ಫ್ಲಾಗ್ ಮಾತ್ರ ಹಾರಾಡಬೇಕು. ನೀವು ರಾಜಕೀಯ ರಹಿತವಾಗಿ, ಜಾತಿ ರಹಿತವಾಗಿ, ಮತ ಪಂಥ ರಹಿತವಾಗಿ ನಾರಾಯಣ ಗುರುಗಳನ್ನ ಸ್ತಬ್ಧ ಚಿತ್ರ ಡೆಲ್ಲಿಯಲ್ಲಿ ಹೋಗ್ಬೇಕು ಅನ್ನೋ ನಿಮ್ಮ ಹೋರಾಟ ಇದೆಯಲ್ಲ, ಅದಕ್ಕೆ ನಾವು ಪೂರ್ಣ ಬೆಂಬಲ ಕೊಡ್ತೀವಿ. ನಮ್ಮದು ಆಸೆ ಇದೆ.